ಇಂದು ಶ್ರಾವಣ ಮಾಸದ ಮೊದಲ ಹಬ್ಬವಾಗಿ ನಾಗರ ಪಂಚಮಿಯನ್ನು ನಾಡಿನೆಲ್ಲೆಡೆ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ತುಳುನಾಡಿನಲ್ಲಿ ನಾಗಗಳಿಗೆ ವಿಶೇಷ ಮಹತ್ವವಿದ್ದು ಈ ದಿನದಂದು ಇಲ್ಲಿನ ಪ್ರತಿ ಕುಟುಂಬಗಳು ನಾಗನಿಗೆ ವಿಶೇಷ ಪೂಜೆ ನೆರವೇರಿಸುತ್ತಾರೆ. ಆದರೆ ವಿಟ್ಲದ ಕುಟುಂಬವೊಂದರ ಆರಾಧನೆಯೇ ನಾಗನ ಸಾನ್ನಿಧ್ಯ ಅನ್ಯ ಧರ್ಮಿಯೊಬ್ಬರ ಜಾಗದಲ್ಲಿ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಆ ಕುಟುಂಬದ ನಾಗಾರಾಧನೆಯ ಕೈಂಕರ್ಯಕ್ಕೆ ಅಡ್ಡಿಯಾದ ಸಂದರ್ಭ ಅನ್ಯ ಧರ್ಮೀಯನೇ ಆ ಭೂಮಿಯನ್ನು ಉಚಿತವಾಗಿ ನೀಡಿದ್ದಾರೆ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಪುಣಚ ಸಮೀಪದ ಪರಿಯಲ್ತಡ್ಕ ಎನ್ನುವ ಪ್ರದೇಶ. ಇಲ್ಲಿನ ದಳವಾಯಿ ಕುಟುಂಬದ ಮನೆತನಕ್ಕೆ ಸೇರಿದ ಈ ಪ್ರದೇಶ ಭೂಮಸೂದೆ ಕಾನೂನಿನ ಅನ್ವಯ ಬೇರೆ ಬೇರೆ ವ್ಯಕ್ತಿಗಳಿಗೆ ಹಂಚಲ್ಪಟ್ಟಿತ್ತು. ಈ ನಡುವೆ ದಳವಾಯಿ ಕುಟುಂಬಸ್ಥರು ಆರಾಧಿಸಿಕೊಂಡು ಬರುತ್ತಿದ್ದ ನಾಗನ ಸಾನ್ನಿಧ್ಯವು ಅನ್ಯ ಧರ್ಮೀಯರೊಬ್ಬರ ಪಾಲಾಯಿತು. ಇದರಿಂದಾಗಿ ದಳವಾಯಿ ಕುಟುಂಬ ಬೇರೊಂದು ಕಡೆಯಲ್ಲಿ ನಾಗನ ಆರಾಧನೆಯನ್ನು ಮಾಡಿಕೊಂಡು ಬರ್ತಿತ್ತು. ಈ ನಡುವೆ ದಳವಾಯಿ ಕುಟುಂಬದಲ್ಲಿ ಕೆಲವು ವಿಘ್ನಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಕುಟುಂಬ ಸದಸ್ಯರು ಅಷ್ಟಮಂಗಲ ಪ್ರಶ್ನೆಯ ಮೊರೆ ಹೋಗ್ತಾರೆ. ಪ್ರಶ್ನೆಯಲ್ಲಿ ದಳವಾಯಿ ಕುಟುಂಬ ಆರಾಧಿಸಿಕೊಂಡು ಬರುತ್ತಿದ್ದ ನಾಗ ಸಾನ್ನಿಧ್ಯ ಪೂಜೆ ಇಲ್ಲದೆ ಅನಾಥವಾಗಿದ್ದು ಅದನ್ನು ಪುನರುಜ್ಜೀವನಗೊಳಿಸಿದರೆ ಸಂಕಷ್ಟ ಪರಿಹಾರವಾಗುತ್ತದೆ ಎನ್ನುವ ಮಾತು ಕಂಡುಬಂದಿತ್ತು. ಆದರೆ ಆ ಭೂಮಿ ಅನ್ಯ ಧರ್ಮೀಯರೊಬ್ಬರ ಅಧೀನದಲ್ಲಿತ್ತು. ಆ ಭೂಮಿ ಮಾಜಿ ಸಚಿವ ಯುಟಿ ಖಾದರ್ ತಂದೆಯವರದಾಗಿತ್ತು. ವಿಧಿ ಇಲ್ಲದೆ ದಳವಾಯಿ ಕುಟುಂಬ ಯುಟಿ ಖಾದರ್ ಅವರಲ್ಲಿ ಈ ಬಗ್ಗೆ ತಿಳಿಸಿದಾಗ ಸುಮಾರು 20 ಸೆಲ್ಸ್ ಜಾಗವನ್ನ ಉಚಿತವಾಗಿ ನೀಡಿ ನಾಗಾರಾಧನೆಗೆ ಅನುವು ಮಾಡಿಕೊಟ್ಟಿದ್ದಾರೆ. ಹಿಂದೂ ಧರ್ಮದ ಎಲ್ಲ ಆಚರಣೆಗಳಲ್ಲಿ ಬಹುತೇಕ ಭಾಗಿಯಾಗುವ ಖಾದರ್ಗೆ ನಾಗಾರಾಧನೆಯ ಮಹತ್ವ ತಿಳಿದ ಕಾರಣಕ್ಕಾಗಿಯೇ ಈ ನಿರ್ಧಾರಕ್ಕೆ ಬಂದಿದ್ದರು. ಇದೀಗ ಈ ಜಾಗದಲ್ಲಿ ದಳವಾಯಿ ಕುಟುಂಬ ಅತ್ಯಂತ ಸಡಗರ ಸಂಭ್ರಮದಲ್ಲಿ ನಾಗಾರಾಧನೆಯನ್ನು ಮಾಡಿಕೊಂಡು ಬರುತ್ತಿದೆ. ಈ ಕುಟುಂಬಕ್ಕೆ ಈ ಅವಕಾಶವನ್ನು ಒದಗಿಸಿದ ಯುಟಿ ಖಾದರ್ ಕುಟುಂಬದ ಸದಸ್ಯರನ್ನು ಇಲ್ಲಿ ಪ್ರತಿ ಬಾರಿಯೂ ನೆನಪಿಸಲಾಗುತ್ತೆ. ಇದೇ ಊಟ ಮಾರ್ಗೊಡ್ಡ ಮುಳ್ಪಾತ ಗಾಡಿ ಉಂಟು ಲೆಪ್ಪ್ಯಾರ ಅಂತೇಳಿ ಎಂಕ್ಲೆಗ್ ಮುಳ್ಪಂಜಿ ಬಣ್ಣ ಉಂಡು ಜೇತ ಎಂಕ್ಲೆಗುರು ತೋಜಾವಾರ ಅಂಚೆ ಬರೋದು ಇರ್ತದ ಅಂಚೆ ಬರ್ತದ್ದು ತೋಜಾವಂದು ಅಂತ ಇತ್ತೆ ಅಂಚೆ ತೋಜ ಬರ್ತದ್ದು ಮುಲ್ಪ ಕಾರ್ಯಕ್ರಮನಾಗ ಪೂರ ಸಹಕಾರ ಇಲ್ಲಲ್ಲಿ ಇರ್ತಿದ್ದಿತ್ತು ನನಗೆ ಎಂಕ್ಲೆ ಆಗಲ್ಲ ಒಣಸ ಸಮಯದ ಇಲ್ಲಲ್ಲ ಮಾಡ್ಬೋದು ಇಲ್ಲಲ್ಲೇ ಮಾಡ್ಕೊಂಡು ಈಗ ನಾನು ಸಹಕಾರ ಕೊಡೋದು ಕೇಳಿದ್ರು. ರವಿರಾಜ್ ದಳವಾಯಿ ಅವರು ಹಾಗೂ ಗೋಪಾಲ ಸಿಂಡಿಕೇಟ್ ಬ್ಯಾಂಕಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು ಗೋಪಾಲ್ ಅವರು ಕೂಡ ಅವರು ಕುಟುಂಬಸ್ಥರು ಸೇರಿ ನಮ್ಮ ಮನೆಯಲ್ಲಿ ಬಂದು ಈ ಜಾಗದಲ್ಲಿ ಪ್ರಶ್ನೆ ಇಡುವಂಥ ಸಂದರ್ಭದಲ್ಲಿ ಯುಟಿ ಖಾದರ್ ಅವರು ಕೇಳಬೇಕು, ನಮಗೊಂದು ಇಲ್ಲಿ ನಮ್ಮ ಪುರಾತನ ಕಾಲದಿಂದ ಇಲ್ಲಿ ನಾಗನ ಬಣ್ಣ ಉಂಟು, ಅದಕ್ಕೆ ನಾವು ಒಂದು ಪೂಜೆ ಪುನರ್ ಪ್ರತಿಷ್ಠೆ ಮಾಡಬೇಕಿದ್ರೆ ಈ ಜಾಗದಲ್ಲಿ ನಮಗೆ ಸ್ವಲ್ಪ ಜಾಗ ಕೊಡಬೇಕು ಅಂತ ಕೇಳಿದರು. ಆ ಸಂದರ್ಭದಲ್ಲಿ ತಂದೆಯವರೊಟ್ಟಿಗೆ ಹೋಗಿ ಕೇಳಿದ ಸಂದರ್ಭದಲ್ಲಿ ನನ್ನ ಜಾಗದಲ್ಲಿ ಇದ್ದರೂ ಕೂಡ ನಾವು ಅದನ್ನು ಧಾರ್ಮಿಕ ರೀತಿಯಲ್ಲಿ ನಂಬದಿದ್ದರೂ ನಿಮಗೆ ಒಂದು ಪ್ರಯೋಜನ ಆಗುವುದಿದ್ದರೆ ನೀವು ಅದನ್ನು ನಂಬಿ ಅದಕ್ಕೆ ಏನು ಬೇಕು ಅದರ ಎಲ್ಲ ಸೌಕರ್ಯ ನಾನು ಮಾಡಿಕೊಡ್ತೇನೆ. ಜಾಗದ ಸೌಕರ್ಯ ಕೇಳಿದರು. ತಂದೆಯವರು ಕೂಡ ಅವರ ಹತ್ರ ಭೇಟಿ ಮಾಡಿ ಯುಟಿ ಖಾದರ್ ಅವ್ರ ಹತ್ರ ಕೇಳಿದರು. ನಂದು ಅದಕ್ಕೆ ಏನು ಅಭ್ಯಂತರ ಇಲ್ಲ, ನೀವು ಪೂಜಾ ವಿಧಾನ ಮಾಡೋದಕ್ಕೆ. ಮತ್ತು ಈ ಜಾಗದಲ್ಲಿ ಪುರಾಣ ಕಾಲದಲ್ಲಿ ಇದ್ದ ಒಂದು ಬನ ಉಂಟು. ಆ ಬನದಲ್ಲಿ ನಾಗ, ಪಂಜುರ್ಲಿ, ಲೆಕ್ಕಶ್ರೀ ಸುಮಾರು ಬಗೆಯ ಅವರ ದೇವರುಗಳುಂಟು. ಅದು ಯಾರ್ದೊಂದು ನಮಗೆ ಗೊತ್ತಿಲ್ಲ. ನಮ್ಮ ಅಜ್ಜನ ಕಾಲದಲ್ಲಿ ನಮ್ಮ ಜಾಗೆಯಲ್ಲಿ ಉಂಟು. ಅದನ್ನೊಂದು